ಉಳ್ಳಾಲ ನಗರಸಭಾ ಬೊಕ್ಕ ಸೋಮೇಶ್ವರ ಪುರಸಭಾ ವ್ಯಾಪ್ತಿ ಇತ್ತಿನ ರಾಜ್ಯದ ಪಿದೈದ 7 ಜಿಲ್ಲೆಲೆದ ವಲಸೆ ಕಾರ್ಮಿಕರನ್ನು ಗುರುತಿಸಾದು ಆಕ್ಲೇನು ಊರಿಗೂ ಪಿರಕಡಪುಟ್ನ ವ್ಯವಸ್ಥೆಯನ್ನು ಗುರುವಾರ ಬೈಯಾಗ ಉಳ್ಳಾಲ ನಗರಸಭಾ ಪಟಾರಡು ಮಲ್ತದಿತ್ತೇರು. ನಮ್ಮಿಂದ ಸೇಫ್ ಆಗಿ ಮುಟ್ಟಿಸ್ತಾ ಇದ್ದೇವಲ್ಲ, ಅದಕ್ಕೆ ಅಲ್ಲಿ ಫೋನ್ ಮಾಡಿ ಏನಾದ್ರು ಮಾಡಿ ಹೋಗ್ರಿ. ನಾವು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಡ್ರೈವರ್ ಅದು ಶಾಸಕರು ಶ್ರೀ ಯುಟಿ ಖಾದರ್ನ ಮಾರ್ಗದರ್ಶನಡು ನಗರಸಭಾ ಆಯುಕ್ತರು ಶ್ರೀ ರಾಯಪ್ಪರ್ನ ಮುತುವರ್ಜಿಡು ಮೊಕ್ಲೇನು ಊರಿಗೂ ಗುರುವಾರ ಬೈಯಾಗಿ ಕಡಪುಟ್ನ ವ್ಯವಸ್ಥೆ ಮಲ್ತೇರು. ಮತ್ತೆ ನಾವು ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾರೆ. ನೀವು ಅಲ್ಲಿಂದ ನೀವು ನಿಮ್ಮ ಸ್ಥಳಗಳಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಇಲ್ಲ ಅದನ್ನ ಸ್ಕ್ಯಾನ್ ಮಾಡಿ ಏನು ಮಾಡಿ ರಾಯಚೂರು, ಗದಗ, ಕೊಪ್ಪಳ, ಬಾಗಲಕೋಟೆ, ಚಿತ್ರದುರ್ಗ, ದಾವಣಗೆರೆ ಬೊಕ್ಕ ಬಳ್ಳಾರಿ ಇಂಚ 7 ಜಿಲ್ಲೆಲೆರ್ದು ಬೇತೆ ಬೇತೆ ಜಿಲ್ಲೆದಕ್ಲೆಗ್ ಪ್ರತ್ಯೇಕ ವ್ಯವಸ್ಥೆ ಮಲ್ತದ. ಒಂಜಿ ಬಸ್ಡು ಗರಿಷ್ಠ 25 ಜನ ಮಾತ್ರ ಅವಕಾಶ ಪಂಡದು ಉಳ್ಳಾಲ ನಗರಸಭಾ ಆಯುಕ್ತರು ಶ್ರೀ ರಾಯಪ್ಪ ವಿವರ ಕೊರಿಯರು. ಮ್ಯಾಕ್ಸಿಮಮ್ 25 ಮೆಂಬರ್ ಒಂದು ಗಾಡೀಲಿ ಕಳಿಸ್ಬೇಕಂತ ಇದೆ ನಿಯಮದ ಪ್ರಕಾರ. ಈಗ ಅದರಲ್ಲಿ 20ರಿಂದ 22 ಮಾತ್ರ ಇದ್ದಾರೆ. ರಾಯಚೂರದು ಸೋಮೇಶ್ವರದ ಮಾತ್ರ ಸ್ವಲ್ಪ ಜಾಸ್ತಿ ಇದ್ದಾರೆ ನಮ್ಮಲ್ಲಿ. ಯಾಕಂದರೆ ಈಗಾಗಲೇ 3 ಕುಟುಂಬ ಮಕ್ಕಳಲ್ಲಿ ಜ್ವರ ಕಂಡು ಬಂದ ಕಾರಣ ಅವರನ್ನು ರೆಸ್ಟಿಗೆ ಕಳಿಸಿದ್ವಿ. ಆದ್ದರಿಂದ ಸ್ವಲ್ಪ ಕಡಿಮೆ ಆಗಿದೆ. 20ರಿಂದ 22 ಸಂಖ್ಯೆ ಇದ್ದಾರೆ ಒಂದೊಂದು ಬಸ್ಸಲ್ಲಿದ್ದಾರೆ. ಟೋಟಲ್ 158 ಜನ ಇದ್ದಾರೆ. ಯಾವ ಕಡೆಯಲ್ಲಿ ಹೋಗಿ ಇದು ಬಾಗಲಕೋಟೆ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಕಡೆ 7 ಜಿಲ್ಲೆಗಳು. ಎಷ್ಟು ಗ್ರಾಮದವರಿದ್ದಾರೆ? ಇದು ಆ್ಯಕ್ಚುಲಿ ನಮ್ಮದು ಸೋಮೇಶ್ವರ ಮಾತ್ರ, ಉಳ್ಳಾಳ ಸೋಮೇಶ್ವರ ಮಾತ್ರ ನಗರಸಭೆ ವ್ಯಾಪ್ತಿ. ಇದು ಸೋಮೇಶ್ವರ ಪುರಸಭೆ ವ್ಯಾಪ್ತಿ. ಉಳ್ಳಾಲ ನಗರಸಭಾ ಮಾಜಿ ಸದಸ್ಯರು ಶ್ರೀ ಉಸ್ಮಾನ್ ಕಲ್ಲಾಪು, ಸದಸ್ಯರು ಶ್ರೀ ಆಯುಬ್ ಮಂಚಿಲ ಪಾತೆರೊಂದು ಶಾಸಕರನ ಮಾರ್ಗದರ್ಶನಡು ಉಳ್ಳಾಲ ನಗರಸಭಾ ಬೊಕ್ಕ ಸೋಮೇಶ್ವರ ಇತ್ತಿನ ಸುಮಾರು 150 ಜನ ವಲಸೆ ಕಾರ್ಮಿಕರನ್ನು ಅಕಲ್ನ ಊರಿಗೂ ಕಡಪುಟ್ನ ವ್ಯವಸ್ಥೆ ಆತನು ಪಡೆದು ತೆರಿಪಾಯಿದೆ. ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ 7 ಜಿಲ್ಲೆಗಳು ಕಾರ್ಮಿಕರು ಇಲ್ಲಿ ಬಂದು ನಮ್ಮ ಈ ವ್ಯವಸ್ಥೆಯಲ್ಲಿ ಉಳ್ಳಾಲ ನಗರಸಭೆ ಮತ್ತು ಉಳ್ಳಾಲ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿರುವಂಥ 7 ಜಿಲ್ಲೆಗಳ ಎಲ್ಲ ಜನರನ್ನು ನಗರಸಭೆ ವ್ಯಾಪ್ತಿಯಿಂದ ನಮ್ಮ ಇಲ್ಲಿಯ ಶಾಸಕರ ಆದೇಶ ಮೇಲೆಗೆ ಜಿಲ್ಲಾಧಿಕಾರಿಯ ಅನುಮತಿಯನ್ನು ಪಡೆದು ಇಲ್ಲಿಯ ಕಮಿಷನರ್ಗಳಾದ ರಾಯಪ್ಪನವರು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಮ್ಮಲ್ಲಿಯ ಶಾಸಕರು ಎಲ್ಲ DC ಹತ್ರ ಮಾತಾಡಿ, ಜಿಲ್ಲಾಧಿಕಾರಿ ಹತ್ರ ಮಾತಾಡಿ ಎಲ್ಲ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು 2 ಫ್ಯಾಮಿಲಿಯಲ್ಲಿ ಜ್ವರ ಇದ್ದ ಕಾರಣ ಬಾಕಿಯಾಗಿದ್ದಾರೆ. ಅದಕ್ಕೆ ನಮ್ಮ ಶಾಸಕರಿಗೂ ಜಿಲ್ಲಾಧಿಕಾರಿಗಳಿಗೂ ಮತ್ತು ನಮ್ಮ ಉಳ್ಳಾಲ ನಗರಸಭೆಯ ರಾಯಪ್ಪನವರಿಗೂ ನಮಸ್ಕಾರವನ್ನು ಹೇಳುತ್ತಾ, ಮತ್ತು ನಮ್ಮ ಇಲ್ಲಿಯ ಕೌನ್ಸಿಲರ್ಗಳು ಐಬು ಮತ್ತು ನಮ್ಮ ಬಾಜಿಲ್ ಮತ್ತು ಮೆಗ್ದಾದ್ ಮತ್ತು ಜಿಲ್ಲಾ ಗ್ರಾಮದ ನಮ್ಮ
ಸಿರಾಜ್ ಕಿನ್ನೆಯವರು, ಜೇನೀಸನವರು, ಸಾದಿಕ್ ಅವರು, ನಮ್ಮ ಎಲ್ಲ ಉಳ್ಳಾಲದ ಎಲ್ಲ ನಾಗರಿಕರು ವ್ಯವಸ್ಥೆ ಮಾಡಲಿಕ್ಕೆ ಸಹಕಾರ ಮಾಡಿ ಕೊಟ್ಟಿದ್ದಕ್ಕೆ ಧನ್ಯವಾದ ನೀಡಲಿಕ್ಕೆ ಇಷ್ಟಪಡ್ತೀನಿ. ಉಳ್ಳಾಲ ನಗರಸಭೆಯ ವತಿಯಿಂದ ಮತ್ತು ಸೋಮೇಶ್ವರ ಪುರಸಭೆಯ ವತಿಯಿಂದ ಈಗಾಗಲೇ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಯುಟಿ ಖಾದರ್ ಅವರ ಪ್ರಯತ್ನದ ಮೇರೆಗೆ ಜಿಲ್ಲಾಧಿಕಾರಿಯವರ ಆದೇಶದಂತೆ ಉಳ್ಳಾಲ ನಗರಸಭೆಯ ಸನ್ಮಾನ್ಯ ಕಮಿಷನರಾದಂತಹ ಶ್ರೀ ರಾಯಪ್ಪರವರು ಮತ್ತು ಅವರ ಸಿಬ್ಬಂದಿ ವರ್ಗದವರ ಪ್ರಯತ್ನದಿಂದ ಇವತ್ತು ಸುಮಾರು 7 ಜಿಲ್ಲೆಗಳಿಗೆ ಕಾರ್ಮಿಕರನ್ನು ಕಲಿಸುವಂತಹ ಒಂದು ಸುಸಜ್ಜಿತವಾದ ಒಂದು ಯೋಜನೆಯನ್ನು ಮಾಡಿಕೊಂಡ ಪ್ರಕಾರ ಬಹಳಷ್ಟು ಶ್ರಮ ವಹಿಸಿ ಬಹಳಷ್ಟು ತ್ಯಾಗವನ್ನು ಮಾಡುವುದರ ಮೂಲಕ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಆದುದರಿಂದ ಸನ್ಮಾನ್ಯ ಈ ಕ್ಷೇತ್ರದ ಶಾಸಕರಿಗೂ ಜಿಲ್ಲಾಧಿಕಾರಿಯವರಿಗೂ ಹಾಗೂ ವಿಶೇಷವಾಗಿ ನಮ್ಮ ಉಳ್ಳಾಲ ನಗರಸಭೆಯ ಕಮಿಷನರವರಿಗೂ ಮತ್ತು ಅವರ ಸಹ ವೃಂದಕ್ಕೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಈ ಊರಿನ ಜನತೆಯ ಪರವಾಗಿ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಕಂದಾಯ ನಿರೀಕ್ಷಕರು, ಸೋಮೇಶ್ವರ ಗ್ರಾಮದ ಕಂದಾಯ ನಿರೀಕ್ಷಕರು, ಅದೇ ರೀತಿ ಉಳ್ಳಾಲ ನಮ್ಮ ಕಂದಾಯ ನಿರೀಕ್ಷಕರು ಹಾಗೂ ಹೆಲ್ತ್ ಅಧಿಕಾರಿಯವರಿಗೂ ಮತ್ತು ಇತರ ಅಭಿಯಂತರರಿಗೂ ಮತ್ತು ನಮ್ಮ ಇಲ್ಲಿಯ ಕ್ಲಾರ್ಕ್ ಇವರೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಬಹಳಷ್ಟು ಶ್ರಮ ವಹಿಸಿದಂತಹ ನಮ್ಮ ಉಳ್ಳಾಲ ಪೊಲೀಸ್ ಠಾಣೆಯ ಅಧಿಕಾರಿಯವರಿಗೂ ಅವರ ವೃಂದಕ್ಕೂ ಕೂಡ ಊರಿನ ಜನರ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಇದಕ್ಕೆ ಸಹಕಾರವನ್ನು ಕೊಟ್ಟಂತಹ ಈ ಊರಿನ ಗಣ್ಯ ವ್ಯಕ್ತಿಗಳೆಲ್ಲರಿಗೂ ಅದೇ ರೀತಿ ಈ ಒಂದು 7 ವಾಹನಗಳ ಚಾಲಕರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ವಂದನೆಗಳನ್ನು ಸಲ್ಲಿಸ್ತೇನೆ. ಉಳ್ಳಾಲ ನಗರಸಭಾ ಸದಸ್ಯರು ಶ್ರೀ ಬಾಸಿಲ್ ಡಿಸೋಜ, ಪ್ರಮುಖರು ಸರ್ವಶ್ರೀ ಡೆನಿಸ್, ಸಿರಾಜ್ ಕಿನ್ಯಾ, ಮಿಗ್ದಾದ್, ಸಾದಿಕ್ ಈ ಪೊರ್ತು ಒಟ್ಟಿಗೆ ಇತ್ತೇರು.